ನನ್ನ ದುಮ್ಮುದ ಸನ್ಮಾನ ಸ್ವೀಕಾರ ಮಲ್ಪುನಂಚಿನ ನಮ್ಮ 1970 ಆ್ಯಂಡ್ ಅಂಚನೆ 90ದ ಪಿರಾಕಿಡ್ ಕಲಾಸೇವೆ ಮಲ್ತಿನಂಚಿನ ನನೊಂಜಿ ವ್ಯಕ್ತಿತ್ವ ಸೊ GS ಆಚಾರ್. ಸೊ ನಮ್ಮ ತುಳು ಫಿಲ್ಮ್ಡ್ ರೀಸೆಂಟ್ ಆ್ಯಕ್ಟ್ ಮಲ್ದೇರು ಆ್ಯಂಡ್ ಅಂಚನೆ ಸ್ಯಾಂಡಲ್ವುಡ್ ದುಮ್ಮುದ ವಿಷ್ಣುವರ್ಧನ್ ಒಟ್ಟಿಗೆ ಆ್ಯಕ್ಟ್ ಮಲ್ದಿನಂಚಿನ ಒಂದು ಕೀರ್ತಿ ಅರೆಗೆ ಸೇರುಡು. ಸೊ ಅರ್ನ ಬಗ್ಗೆ GS ಆಚಾರ್ನ ಬಗ್ಗೆ ಒಂದು ಎಲ್ಲೇ ಇನ್ಫಾರ್ಮೇಷನ್ ವೀಟಿ ನಮ್ಮ ಪತ್ತೊಂಬೈದ ಸೊ ದಯ ಮಲ್ತದು ಒಂದು ಅರೆಗೆ ಇಂಕ್ಲು ಅರ್ಪಣೆ ಮಲ್ತೊಂದಿಲ್ಲ ಒಂದು ಜೋರಾಯಿನ ಚಪ್ಪಾಳೆ ಕರೋಡೊಂದು ಬಂದು ವಿನಂತಿ ಮಲ್ತೊಂದಿಲ್ಲ. ನನ್ನ ದುಮ್ಮುದ ಸನ್ಮಾನ ಸ್ವೀಕಾರ ಮಲ್ಪುನಾರು GS ಆಚಾರ್. 1970ರಿಂದ 90ರ ದಶಕದಲ್ಲಿ ತುಳು ರಂಗಭೂಮಿಯನ್ನು ಆಳಿದ ಪ್ರತಿಭೆಗಳ ಪೈಕಿ ಮೇರು ಪಂಕ್ತಿಯಲ್ಲಿ ಗುರುತಿಸಿಕೊಳ್ಳುವ ಹೆಸರು ಎಸ್ ಗಣಪತಿ ಆಚಾರ್. ಎಸ್ ದಾಸಪ್ಪ ಆಚಾರ್ ಮತ್ತು ಕಲ್ಯಾಣಿ ದಂಪತಿಯ ಪುತ್ರನಾಗಿ ಜನಿಸಿದ ಇವರು GS ಆಚಾರ್ ಎಂದೇ ರಂಗಭೂಮಿಯಲ್ಲಿ ಚಿರಪರಿಚಿತರಾದವರು. 1969ರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿಯೇ ಲವಕುಶ ಎನ್ನುವ ನಾಟಕದಲ್ಲಿ ಕುದುರೆಯೊಂದಿಗೆ ಬರುವ ಚಾರಕನ ಪಾತ್ರ ಮಾಡಿ ಮಿಂಚಿದವರು. ಅಲ್ಲಿಂದ ನಾಟಕ ರಂಗದಲ್ಲಿ ಮಿಂಚುತ್ತಾ ಹೋದ ಇವರು 1984ರಲ್ಲಿ KV ಶೆಟ್ಟಿ, ಎಂ ರವಿಕುಮಾರ್, ಜೀವನ್ ಅವರೊಂದಿಗೆ ಸೇರಿಕೊಂಡು ರಂಗತರಂಗ ಮಂಗಳೂರು ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಪ್ರಥಮ ವರ್ಷದಲ್ಲಿ ಬೈಕೆದ ಪೂಸಿರೆ ಎನ್ನುವ ನಾಟಕವನ್ನು ಪ್ರದರ್ಶಿಸಿ ಹಾಸ್ಯ ಪಾತ್ರವನ್ನು ನಿರ್ವಹಿಸಿ ಜನ ಮೆಚ್ಚುಗೆ ಗಳಿಸಿದರು. ಅಲ್ಲಿಂದ ಆರಂಭಗೊಂಡ ಇವರ ರಂಗಭೂಮಿಯ ಯಾತ್ರೆ ದಿಗ್ವಿಜಯದಂತೆ ಮುಂದುವರಿಯಿತು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಜಾನಪದ ಮತ್ತು ನವ್ಯ ನಾಟಕಗಳಲ್ಲಿ ಅಭಿನಯಿಸುತ್ತಾ ತಮ್ಮ ಮನೋಜ್ಞ ನಟನೆಯ ಮೂಲಕ ತುಳುನಾಡಿನ ಜನತೆಯ ಮನಗೆದ್ದರು. ಶ್ರೀಕೃಷ್ಣ ದೇವರಾಯ, ಉರಿ, ರಕ್ತೇಶ್ವರಿ, ಮಣ್ಣಿನ ಮಗಳು ಅಬ್ಬಕ್ಕ, ಹೃದಯ ಜ್ಯೋತಿ, ಭೂಕೈಲಾಸ, ಭಗವಾನ್ ಮೌನೇಶ್ವರ, ನಾಟಕದಾಯೆ, ಬಿರ್ದದ ಬೈರವೆರು, ಕಾಂತಬಾರೆ ಬುಧಬಾರೆ, ತುಳಸಿ ಜಲಾಂತರ, ದೈರಗೊಂಚಿ ದೇವೆರು, ಶಿವಲೀಲೆ, ತಬುರನ ತೆಲಿಕೆ, ಮಿನಿಸ್ಟರ್ ಮುಂಡಪ್ಪಣ್ಣೆ, ಮಹಿಷಾಸುರ ಮರ್ದಿನಿ, ನಳದಮಯಂತಿ, ತುಳುನಾಡ ಸಿರಿ ನಾಗಬ್ರಹ್ಮೆ, ಕೋಟಿ ಚೆನ್ನಯ್ಯ, ಸತ್ಯ ಸೈಯಂದ್, ಬದುಕೊಂಚಿ ಕನ, ಕುಂಟೆರಾಮೆ, ರಿಕ್ಷಾ ಡ್ರೈವರ್, ಧರ್ಮಪಾಲನಿ, ನಳದಮಯಂತಿ, ಚಲಂದ ಕಮಲ, ಕರ್ಣ, ಮೃಗೇಂದ್ರ ವಾಹಿನಿ, ಕೊಲ್ಲೂರು ಮೂಕಾಂಬಿಕೆ, ಬೆಟ್ಟದ ದೀಪ, ದಕ್ಷ ಯಜ್ಞ, ಮಣಿಮಂಜೀರ, ಅಪ್ಪೆನಗೋರಿ, ರಾಜನಂದನ, ಬೈಕೆದ ಪೂಸಿರೆ ಹೀಗೆ ಸುಮಾರು 1,000ಕ್ಕೂ ಅಧಿಕ ನಾಟಕಗಳಲ್ಲಿ ಅಭಿನಯಿಸಿದ ಹೆಗ್ಗಳಿಕೆ ಇವರದು. ಇದರ ಜೊತೆಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಗೀತ ಅಭಿನಯದ ಮರೆಯದ ಮಾಣಿಕ್ಯ, ಅನಂತನಾಗ್ ಮಂದಕಿನಿ ಅಭಿನಯದ ವರ್ಣಚಕ್ರ, ಸುಧಾಕರ್ ಬನ್ನಂಜೆ ನಿರ್ದೇಶನದ ಹೀಗೊಂದು ಪ್ರೇಮ ಕತೆ, ರಿವಿಲ್ ಕೊರಗಪ್ಪ ಇತ್ಯಾದಿ ಕನ್ನಡ ಚಲನಚಿತ್ರಗಳಲ್ಲೂ ಅಭಿನಯಿಸಿರುವ ಮೇರು ನಟ. ಜೊತೆಗೆ ಬಂಗಾರದ ಕುರಲು, ಕೋಟಿ ಚೆನ್ನಯ್ಯ, ಮಾರ್ನೆಮಿ ಮೊದಲಾದ ತುಳು ಸಿನಿಮಾಗಳಲ್ಲೂ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ತುಳು ರಂಗಭೂಮಿ ಸಿನಿಮಾ ಕ್ಷೇತ್ರದ ಮೇರು ನಟ ನವೀನ್ ಡಿ ಪಾಟೀಲ್ ಅವರಿಗೆ ಕುಸಲ್ ದರಸೆ ಎನ್ನುವ ಬಿರುದು ಪ್ರದಾನ ಮಾಡಿದವರು ಕೂಡ ಇವರೇ. ತುಳು ರಂಗಭೂಮಿಯಲ್ಲಿ ಸುಮಾರು 5 ದಶಕಕ್ಕೂ ಅಧಿಕ ಕಾಲ ತೊಡಗಿಸಿಕೊಂಡಿರುವ GS ಆಚಾರ್ ಅವರು ಇಂದು ನಮ್ಮೊಂದಿಗಿರುವುದು ನಮಗೆ ಹೆಮ್ಮೆ. ಹೃತ್ಪೂರ್ವಕ ಅಭಿನಂದನೆಗಳು GS ಆಚಾರ್ ಅವರಿಗೆ. ಮಾತರೆಗಳ ಹೃದಯದಿಂಗಿನ ನಮಸ್ಕಾರ ಕೊರಂದು ಇನ್ನಿತ ಈ ಕಾಮಿಡಿ ಪ್ರೀಮಿಯರ್ ಲೀಗ್ದಕ್ಕೂ ಮಲ್ತಿನಂಚಿನ ಸನ್ಮಾನ ಒಂದು ಇಂಕ ಎಲ್ಲೇ ಸನ್ಮಾನ ಹತ್ತು ಭಾರಿ ಮಲ್ಲ ಸನ್ಮಾನ ಅಂದರೆ ಏನೊಂದು ಸಂತೋಷೋಡು ಸ್ವೀಕಾರ ಮಾಡ್ತದೆ. ಅಂಚನೆ ಕಾಮಿಡಿ ಪ್ರೀಮಿಯರ್ ಲೀಗ್ದಕ್ಕೂ ನಲ್ಲ
ಮಲ್ಲಮಲ್ಲ ಕಲಾವಿದರನಕಲು ಕೆಲವು ಎಲೆಮರೆಯ ಕಾಯ್ದ ಲೆಕ್ಕ ಒರಿದು ಬತ್ತನಕಲು ಉಳ್ಳೇರು ಅಕ್ಲಿಗೆ ಪೂರ ಸನ್ಮಾನ ಮಲ್ಪನಂಚಿನ ಅವಕಾಶ ಅಕ್ಲಿಗೆ ಆ ದೇವರು ಒದಗಾದು ಕೊರಾಡು ಪಂಡದು ಭಕ್ತಿಪೂರ್ವಕವಾದ ಪನ್ನೋನು ಕೇನೋನ್ವೆ ಪಂಡದು ಮಾತೆರೆಗಳ ಧನ್ಯವಾದ ಅರ್ಪಿಸ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ನವೀನ್ ಡಿ ಪಡೀಲಿಗೆ ಕುಸಲ್ದ ರಸೆ ಪನ್ಪನ ಬಿರುದು ಕೊರನಂಚಿನ ನಮ್ಮ GS ಆಚಾರ ಅಂಚೆ ನರನ ತಂಡದಕ್ಕೂ ಒಟ್ಟಿಗೆ ಸೇರಿದು ಕೊಡ್ತೇವೆ ಅಂಚೆ ಅದು ಮಾಮಲ್ಲ ಸಾಧನೆ ಅಂತ ಪನೋಲಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇರೇಗ್ಲ ಆ ದೇವೇರ ಆರೋಗ್ಯ ಕೊರದು ನನಾಥ ಕಲಾ ಸೇವೆ ಮಲ್ಪನಂಚಿನ ಆ ತಾಕತ್ತನ್ನು ಇರ್ನ ಉಲಾಯಿ ಕೊರಡನ್ ಬಂದೆಂಕಲು ಈ ಪೊರ್ತುಡು ಆ ದೇವೇಡ ನತ್ತೊಂದು ಇರಿಗೆ ಧನ್ಯವಾದ ಕೊರನಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂಜಿ ಜೋರಾಯಿನ ತಾಟಿದ ಮಾನಾದಿಗೆ ನಮ್ಮ GS ಆಚಾರಿ ಮೇರೆಗೆ ಸ್ವಾತಿ ಆ್ಯಂಡ್ ಅಂಚೆನೆ ಸ್ವಸ್ತಿಕ್ ಮಗ ಬೊಕ ಮಗಲ್ ದಯಮಾಲ್ತದವರ ಮಿತ್ತ ಚಾವಡಿ ಬರೋಡು GS ಆಚಾರಿ. ಸೊ ಮೆರ್ನ 2 ಜನ ಜೋಕುಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಸರ್. ಥ್ಯಾಂಕ್ ಯು.